ಗಣಾಧಿಪತಯೇ ನಮಃ. ಅಮೃಗದಳನೇತ್ರಯೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಗಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಒಡಮಡುತ್ತ ವರ್ಣಿಪೆನಿ ಕಥಾಮೃತವ.
ಹಳಿರೆ ಪರಾಕ್ರಮ ಗಂಟಿ ಇರುವಂತಹ ಸ್ಥಳ ಅಮರೇಂದ್ರ ಅಂತ ತಿಳಿದಿದ್ದೇವೆ. ಏನಂತೆ ಬಂದ ವಿಚಾರಗಳು?
ನಮ್ಮ ಶಕ್ತಿ ಸಾಮರ್ಥ್ಯದಿಂದ ಅವರನ್ನು ನಾಶಗೊಳಿಸುತ್ತೇವೆ ಎಂಬ ಧೈರ್ಯ ನಮ್ಮಲ್ಲಿದೆ. ಬಿಡು ಸುರಪಾಲ. ಕಲಿಗಳು ನಿಶ್ಚಯ ಸಂಗರದೊಳಗೆ ತೋಷವಾತೆ ಸುಮನಸರೇ ಶುಂಭದಾನವ ಅಧಿಕ ವಿಭವದಲ್ಲಿ
ರಾಕ್ಷಸಕುಲ ಉದ್ಧಾರಕ ಇರುವಂತಹ ಸ್ಥಳ ಶೋಧಿಸಾಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ಶುಂಭಾನಿಶುಂಭರು ಅಂತ ತಿಳಿದಿದ್ದೇವೆ. ಹಾಗಂದುಕೊಳ್ಳಬಹುದು. ಹೊರಟು ಬಂದಂತಹ ವಿಚಾರಗಳು ಅನೇಕವಿದೆ. ಧನು ಕುಮಾರಕ ಶುಂಭದಾನವ ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ವರ್ತಮಾನ ಕಾಲದಲ್ಲಿ ಅಪ್ರತಿಮ ಕೀರ್ತಿವಂತರಾಗಿ ಮೆರೆಯುತ್ತಾ ಇದ್ದೇವೆ. ನಮ್ಮ ಹೆಸರು ಕೇಳಿದರೆ ಮೂರು ಲೋಕಗಳಲ್ಲಿಯೂ ಗಡಗಡನೆ ನಡುಗುತ್ತಾರೆ. ಅಣ್ಣ ಸರಸಿಜೋದ್ಭವನನ್ನು ಮೆಚ್ಚಿಸಿ ಹರಿಹರಾದಿಗಳಿಂದ ಮರಣವು ದೊರಕದಂತೆ ಅಣ್ಣ ತಮ್ಮ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಯಾರಿಂದಲೂ ಮರಣ ಬಾರದ ರೀತಿಯಲ್ಲಿ ವರವನ್ನು ಪಡೆದಿದ್ದೇವೆ. ಕಪಟಿ ಹರಿಯ ಕುತಂತ್ರದಿಂದ ನಮಗೆ ಸಿಗಬೇಕಾದ ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಸಿಗದೆ ಹೋಯಿತು. ತಮ್ಮ ನಿಶುಂಭ ಅಣ್ಣ ನೀನಾಡಿದ ಮಾತು ಸರಿಯಾದದ್ದು. ಅದಕ್ಕಾಗಿ ಅಲ್ಲಿ ಸೇನಾನಿಗಳು ಬರಲಿ.
ತುಮನ ಸರನ್ನು ನಾ ಪಡೆವಿನಿ ಸಂಪದವನ್ನು ಇದ್ದೇನೆ. ಶುಂಭನು ಗಿರುವಾಣನ ಗೆದು ನಾನು ಈ ನಾಕವನ್ನಾಳದೇನು ಪೌರುಷವನ್ನು ಕಾಣಿಸೆನ್ನೊಡನೆ ನೀ ನಿಂತಿರಿ. ನಿನ್ನ ಆಟ ನಡೀಲಿಕ್ಕಿಲ್ಲ. ನೂರು ಯಾಗಗಳ ಕೈದು ಏನು ಮಾಡಲಿ? ಹೌದು, ಹಿಂದೆ ಇದೇ ರೀತಿ ಮೈಸೂರಿಂದ ತೊಂದರೆ ಆದಾಗ ಶಕ್ತಿ ಸ್ವರೂಪಿಣಿಯಾದ ಆ ದೇವಿಯು ಇನ್ನು ಮುಂದೆ ಕಷ್ಟ ಬಂದರೆ ನನ್ನನ್ನು ಸ್ಪರ್ಶಿ ಎಂದು ಕದಂಬವನಕ್ಕೆ ಹೋಗಿ ಆದಿಮಾಯರ ಸ್ತುತಿಸೋಣ. ಚರಿತೆಯೇ ನೀನೇ ಕಾವುದು ನಮ್ಮನು
ಕರುಣಿಸ ಭಯವ ದೇವಿ ಜಯ ಜಯ ಅಮ್ಮ ಜಯ 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 ಎಳೈಯ ಸುರಪಾಲ ಗೋಳು ಗುಟ್ಟುವುದ್ಯಾಕೆ ಏಳಯ್ಯ ಸುರಪಾಲ ಗೋಳು ಗುಟ್ಟುವುದ್ಯಾಕೆ ಕೂಡ ಮಗಿಷ ನಿಮ್ಮನು ಸೋಲಿಸಿ ನಾಕವ ಆಳುತ್ತಲಿರಲೋ ಕಾಲನಾಲಯಕೇನ ಅಟ್ಟಿದೆ ಮಗನೇ ಸುರಪಾಲ ಎದ್ದೇಳೋ ಇಂದ್ರಾದಿ ದಿಕ್ಪಾಲಕರೇ ತಾಯೇ ಹೇಳಿ ಎದ್ದೇಳಿ ಆಗೈ ಮಾತೆ ದೇವತೆಗಳೇ ತಾಯೇ ನೀವೆಲ್ಲರೂ ಕಣ್ಣೀರು ಸುರಿಸುತ್ತಾ ಇದ್ದೀರಿ ಏನಾಯಿತು ಮಕ್ಕಳೇ ತಾಯೇ ಹಿಂದೆ ಮಹಾಶೂರ ಮಹಿಷನಿಂದ ನಿಮಗೆ ಆಪತ್ತು ಬಂದಾಗ ಅದನ್ನು ನಿವಾರಿಸಿ ಸೌಖ್ಯ ಒದಗಿಸಿದವಳು ನಾನಲ್ಲವೇ ಹೌದು ತಾಯೇ. ಮಕ್ಕಳೇ ತಾಯೇ. ಏನಾಯಿತು ಜನನಿ ದೇವೇಂದ್ರ ಮಹಿಷನಿಗಿಂತ ಹೆಚ್ಚು ಶಕ್ತಿವಂತನಾಗಿರುವ ಶುಂಭನೆಂಬ ದಾನವ ನಂಬಿದೆಯ ಲೋಕಕ್ಕೆ ದಾಳಿ ಇಟ್ಟು ನಮ್ಮನ್ನೆಲ್ಲ ಸೋಲಿಸಿದ್ದಾನೆ. ಹಾಗಾಗಿ ನಮಗೆ ಬಂದ ಆಪತ್ತನ್ನು ಹೋಗಲಾಡಿಸಿ ಜಗಕ್ಕೆ ಮಂಗಲವನ್ನುಂಟು ಮಾಡುತ್ತಾಯೇ. ದೇವತೆಗಳೇ ತಾಯೇ. ಹೆದರದಿರಿ ಇದು ಕೆಲವೇ ಸಮಯದಲ್ಲಿ ಶುಂಭ ನಿಶುಂಭ ಹಾಗೂ ಆತನ ಸಹಚರವನ್ನು ವಧಿಸಿ ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ ತಾಯೇ. ದೇವೇಂದ್ರ ಆತನ ಕಾರಣವೆಲ್ಲಿರಬೇಕಮ್ಮ? ಅಲ್ಲಿಯವರೆಗೂ ನೀವು ನಾನಾ ಜಾತಿಯ ಪಕ್ಷಿಗಳಾಗಿಯೂ ಪ್ರಾಣಿಗಳಾಗಿಯೂ ವೇಷ ಧರಿಸಿ ನಾನು ಯಾವ ರೀತಿ ದುಷ್ಟರನ್ನು ಸಂಹರಿಸುತ್ತೇನೆ ಎಂಬುದನ್ನು ನೋಡುತ್ತೀರಿ. ನಿಶ್ಚಿಂತರಾಗಿರಿ. ಆಗಲಿ ಮಾತೆ. ಜಯ 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 ಪ್ರಪಂಚದೆಲ್ಲೆಡೆ ಹರಡಿರುವ ಕಲರನ್ನು ಹಾ. ನನ್ನೆಡೆಗೆ ಬರಿಸಿ ಹಾ. ಅವರನ್ನು ವಧಿಸಬೇಕು. ಹಾ ನೋಡುಗರ ನೋಟವನ್ನು ಹಾ. ನಿಮಿಷಾರ್ಧದಲ್ಲಿ ಸೆಳೆಯುವ ಹಾ. ಸುಂದರಿನಿಯಾಗಿ ಹಾ. ನನ್ನ ತನುವನ್ನು ಹಾ ದಿನಕರ ಕೋಟಿ ತೇಜದ ಕಾಂತಿಯನ್ನು ಬೀರುತ್ತಾ ಹಾ ಮನಮೋಹಿಸುವ ಗಾಯನವನ್ನು ಹಾಡುತ್ತಾ ಹಾ. ಕದಂಬವನ್ನೆಡೆ ನಡೆಯುತ್ತೇನೆ. ಹಾ ಅಂಬರದಿಂದ ತೂಗಲ್ಪಟ್ಟ ಹೊನ್ನ ಸರಪಳಿಯಿಂದ ಹಾ. ಕನಕದ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುತ್ತೇನೆ. ಹಾ. ರಾಕ್ಷಸರು ಯಾವ ದಿಕ್ಕಿನಿಂದ ಬರುತ್ತಾರೆ ಅವರನ್ನು ವಂಚಿಸಿ ವಧಿಸಲು ಸಂಚು ಮಾಡುತ್ತೇನೆ. ಇತ್ತಲ ಖಳ ಜಂಡ ಮುಂಡರು ದೂರ್ತ ಶುಂಭಾಸುರನ ನೇಮದಿ ಪೃಥ್ವಿಯೆಲ್ಲವ ಚಲಿಸಿ ಶೋಧಿಸುವೆವು ಎಂದೆನು ತಾಗ
ಕವರವ ಮೊದಲ ಪಡೆದಿರಲು ಇದಿರಾರೆ ಮನೆಗುತ ಅಮ್ಮ ಮುಂಡಾಸುರ, ಅಣ್ಣ ಚಂಡಾಸುರ, ಅಣ್ಣನಾದ ಶುಂಭಾಸುರ ಸೇನಾಧಿಪತಿಗಳಾಗಿರುವ ನಮ್ಮ ಬಗ್ಗೆ ತಿಳಿದವರು ಕಡಿಮೆ. ಏಕೆಂದರೆ ನಮ್ಮ ಹಿರಿಮೆ ಅಂತದ್ದು. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮನೋವೇಗದಲ್ಲಿ ಸಂಚರಿಸುವ ಶಕ್ತಿಯನ್ನು ಪಡೆದವರು ನಾವು. ನಮಗೆ ಎದುರಿದ್ದವರು ಯಾರಿದ್ದಾರೆ ಅಣ್ಣ? ಇದಿರಾದ ದೊಡ್ಡರ ಸದೈವ ಮಗನೇತ ನದಿ ಬಗೆಯ ಉದಿದ ಶರ ಎಂದ ಮದ ಮುಖರು ಪಿನದಿ ಅಣ್ಣ ತಮ್ಮ ಬಿರಿಯಿಂದ ಕೇವಲ ವೇಗವನ್ನು ಮಾತ್ರವಲ್ಲ, ನಮ್ಮನ್ನು ಎದುರಿಸುವ ಕದನ ಕಡಿಗಳ ಎದೆಯೆಡೆದು ಸೆದೆಬಡಿಯುವ ಗದೆಯನ್ನು ಪಡೆದಿದ್ದೇವೆ. ಸುಮ್ಮನ ಎರಡು ಭುಜಗಳಿದ್ದಂತೆ ಇರುವವರು ನಾವು. ಸ್ವರ್ಗದಿಂದ ಪಲಾಯನಗೈದ ದೇವತೆಗಳು ಎಲ್ಲಿದ್ದಾರೆಂಬ ಬಗ್ಗೆ ತಿಳಿಯಲು ನಮ್ಮನ್ನು ಇಲ್ಲಿ ಗೂಢಚಾರಿಗಳಾಗಿ ನೇಮಿಸಿದ್ದಾರೆ
ಕಳರು ಮೃಗ ಮಾಂಸವನು ಮೆಲುತ್ತಲೇ ಎಲ್ಲರಿಗೊಡ್ಡುತ್ತ ತನು ಶ್ರಮವನು ಕಳೆಯಲೆಂದೆನು ತಾಗ ಬರಲು ಕದಂಬವನದೆಡೆಗೆ ಬರಲು ಕದಂಬ ವನದೆಡೆಗೆ ಕಳರು ಮೃಗ ಮಾಂಸವನು ಮೆಲುತ್ತಾ ತಮ್ಮ ಅಣ್ಣ ಲೆಕ್ಕವಿಲ್ಲದಷ್ಟು ಪ್ರಾಣಿಗಳನ್ನು ನಮ್ಮ ಹೊಟ್ಟೆಯೊಳಗೆ ಸೇರಿಸಿದೆ. ನೀನೇನು ತಿಂದಿದೆಯಾ ಅಣ್ಣ? ತಮ್ಮ ಮಣದ ಮಧ್ಯೆ ಕೊಳದ ಬಳಿ ಮೊಳಗಳ ಹಿಂಡು ಅವುಗಳ ಕಿವಿಯ ನೆತ್ತಿ ಬಡಬಡ ನೆಲಕ್ಕೆ ಬಡಿದೆ ಅಣ್ಣ. ಸತ್ತೆ ಹೋದವು. ಒಂದೇ ಬಾರಿಗೆ ನುಂಗಿದೆ. ಒಂದು ಜಿಂಕೆಯನ್ನು ದಬಕ್ಕನೆ ಹಿಡಿದೆ. ಅದರ ಕೊರಳನ್ನು ಮುರಿದೆ. ಅದರ ನಯವಾದ ಚರ್ಮ ನೋಡು. ಕಚ್ಚಿ 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 ತಿಂದೆ ಅಣ್ಣ. ಮಾಂಸವನ್ನು ಗುದ್ದಿ ಗುದ್ದಿ ಮುದ್ದೆ ಮಾಡಿ ನುಂಗಿದೆ ಅಣ್ಣ. ನೀನೇನು ಮಾಡಿದೆಯೋ ತಮ್ಮ? ಅಣ್ಣ ಕಬ್ಬಿದ ಹಂದಿಯೊಂದು ಸುಟುರು ಹಾಕುತ್ತಾ ನನ್ನ ಎದುರು ಕೊಟ್ಟುತ್ತಿತ್ತು. ಸಿಟ್ಟಿನಿಂದ ಎತ್ತಿದ ಕತ್ತಿಯಿಂದ ಒಂದೊಂದನ್ನೇ ಕತ್ತರಿಸಿದೆ. ಅದರ ಬಿಸಿ ರಕ್ತವನ್ನು ಗಲಗಲನೆ ಗುಡಿದೆ. ಬಾಯಾರಿಕೆ ತೀರಿತು. ಕೊಬ್ಬಿದ ಮಾಂಸವನ್ನು ಒಂದೊಂದನ್ನೇ ತಿಂದು ಬಿಟ್ಟೆ. ಗಟ್ಟಿಯಾದ ಮೂಳೆಗಳನ್ನು ಕಟಕಟ 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 ಅಗಿದು ಪುಡಿ ಮಾಡಿ ನುಂಗಿದೆ. ಹೊಟ್ಟೆ ಏನೋ ತುಂಬಿತು. ಬೇಟೆಯಾಡಿ ಒಂದೆಡೆ ಸೆಕೆ. ಎಲ್ಲಿದ್ದಾನೆ ಅವನು? ವಾಯು ಸ್ವಲ್ಪ ಜೋರಾಗಿ ಗಾಳಿ ಬೀಸು ಅಣ್ಣ. ತಮ್ಮ ಆ ವಾಯು ನಮಗೆ ಹೆದರಿ ಎಲ್ಲಿಯೂ ಅಡಗಿರಬೇಕು ಅಣ್ಣ. ಒಂದು ಕೆಲಸ ಮಾಡುವ. ಈ ತುಹಿನಾದ್ರಿ ಎತ್ತರ ಪ್ರದೇಶಕ್ಕೆ ಹೋಗಿ ಹಾಯಾಗಿ ತನು ಒಡ್ಡಿ ದನಿ ಪರಿಹಾರಿಸು ಅಣ್ಣ. ಆಗಲಿ. ತಳುವದ ಸಮಯದಲ್ಲಿ ಕೇಳಿಸಿ ನಲವಿನಿಂದುಯ್ಯಾಲೆಯಲಿ ಕುಳಿತು ಶ್ರೀದೇವಿ ಪಾಡುವ ಮಧುರ ಗಾಯನವು ಶ್ರೀದೇವಿ ಪಾಡುವ ಮಧುರ ಗಾಯನವು ತಳುವದ ಸಮಯದಲ್ಲಿ ಕೇಳಿಸೆ. ತಮ್ಮ ಅಣ್ಣ ಎತ್ತರವಾದ ಈ ಶಿಖರ ಪ್ರದೇಶವನ್ನು ಏರಿದಾಗ ಗಾಳಿ ಬರುವ ದಿಕ್ಕಿಗೆ ತನುವನ್ನು ಒಟ್ಟುತ್ತಾ ಇರುವಾಗ ಅಲ್ಲಿಗೆ ತೂಕಡಿ ಬರುತ್ತಾ ಇದೆ. ತಮ್ಮ ಇದೇನೋ ಸ್ವರ? ಏನನ್ನ ಏನಾಯ್ತು? ಕಣ್ಣನ್ನು ಬಾಯನ್ನು ಮುಚ್ಚಿ ಕಿವಿಯನ್ನು ಮಾತ್ರ ತೆರೆದು ಕೇಳು. ಅದೇನೋ ಸ್ವರ.
ಸ್ವರ ಪಿಡಿದು ನಡೆತರಲು ಸ್ವರ ಪಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ಅರರೇ 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 ಏನೆಂದೆನುತ್ತಾ ಮುಂದಕ್ಕೆ ಬರಲು ಶೀಘ್ರದಲ್ಲಿ ಮುಂದಕ್ಕೆ ಬರಲು ಶೀಘ್ರದಲ್ಲಿ ಈ ತಮ್ಮ ಅಣ್ಣ ನಾವು ಬಂದು ನಿಂತ ಸ್ಥಳ ಕದಮವನದ ಮಧ್ಯಭಾಗ. ತಮ್ಮ ಇದೇನೋ ವಾಸನೆ? ಅಣ್ಣ ತಮ್ಮ ಅದೆಲ್ಲೋ ಹೊಂದಿ ಮರಿ ಸತ್ತಿರಬೇಕು. ಅದೆಲ್ಲವೂ ಸುವಾಸನೆ. ಅಣ್ಣ ತಮ್ಮ ಇದು ಯಾವ ಹೂವಿನ ಪರಿಮಳವಾಗಿರಬಹುದು? ನಾನು ಈವರೆಗೂ ಆಗಾನಿಸಿಲ್ಲ. ತಮ್ಮ ಏನಿದು ಕಣ್ಣು ಕುಕ್ಕುವಂತಹ ಪ್ರಕಾಶ? ಈ ಕಗ್ಗಂತಿನ ಕಣಿವೆ ಪ್ರದೇಶದಲ್ಲಿ ಸೂರ್ಯನ ಬೆಳಕು ಬೀಳುವುದೇ ಇಲ್ಲ. ಏಕೆಂದರೆ ಅದೆಷ್ಟೋ ಬಾರಿ ಈ ಕಾಡಿಗೆ ಬೇಟೆಗೆ ಬಂದವರು ನಾವು. ಹಾಗಾದರೆ ಎಲ್ಲಿಯ ಬೆಳಕು? ಹೇಗೆ ಬಂತು? ಏನು ಬದಲಾವಣೆ? ಏನು ಕಾರಣ? ಅಣ್ಣ ತಮ್ಮ ಅಲ್ಲಿ ನೋಡು. ತಮ್ಮ ಇಲ್ಲಿ ನೋಡು. ಏನನ್ನ ಏನಾಯ್ತು? ತಮ್ಮ ನನ್ನ ಬೆರಳ ತುದಿ ನೋಡಂತೆ. ಅಣ್ಣ ಬೆರಳ ತುದಿ ಉಗುರು ಮಾತ್ರ. ಬೆರಳ ನೇರ ನೋಡಂತೆ. ಅರರೆ ಯಾರಿವಳು? ಅರರೇ ಅರರೇ ಯಾರಿಗೆ ಇವಳೆಂತ ವಿಟಗಾರೇ ಅರರೇ ಅರರೇ ಆ ಆ ಆ ಅರರೇ ಇನ್ನಿವಳೆಂತ ವಿಟಗಾರೇ ಇವಳೆಂತ ವಿಟಗಾರೇ ನೋಡೆ ನೋಡೆ ಸ್ಮರಣ ಕೂರ್ಗಣೆಯಂತಿರುವಳು ನೀರೇ ಸ್ಮರಣ ಕೂರ್ಗಣೆ ಅಂತಿರುವಳು ನೀರೇ ಸರಸಿಜ ವದನೆ ಹರಿಣ ನೇತ್ರಿ ದಿವ್ಯ ತರುಣಿ ಮಣಿಯು ವಿಮಲ ಗಾತ್ರೆಯೇ ಅರರೇ ಎನ್ನಿವಳೆಂತ ವಿಡಗಾರೆ ನೋಡೆ ಸ್ಮರಣ ಕುರ್ಗಣೆಯಂತಿರುವಳು ನೀರೇ ಏ ಅರರೇ ಅಮ್ಮಮ್ಮ ಯಾರಿವಳು? ಇವಳ ಮುಖದಲ್ಲಿರುವ ಕಾಂತಿ ಕೋಟಿ ಸೂರ್ಯರ ಕಾಂತಿಯನ್ನು ಮೀರಿಸುತ್ತಿದೆ. ಈಕೆ ಯಾರು? ವಾಣಿಯೇ? ಶಾಮೆಯೇ? ಹೌದಣ್ಣ, ನೀನು ಹೇಳಿದ ಹಾಗೆ ಇವಳ ಸೌಂದರ್ಯ ನೋಡಿದಾಗ ಸುಂದರಿ ಹೌದು. ಅದೇ ಮನೆ ಮಂದಿಯರನ್ನು ಬಿಟ್ಟು ಇಲ್ಲಿಗೇಕೆ ಬಂದಿರಬಹುದು? ಅಣ್ಣ, ನಮ್ಮಲ್ಲಿ ನಾವೇ ತರ್ಕಿಸಿದರೆ ಉತ್ತರ ಸಿಗುವುದಿಲ್ಲಣ್ಣ. ಅದಕ್ಕಾಗಿ ಅವಳ ಯೌವನ ರೂಪ ನೋಡಿದಾಗ ಅವಳಲ್ಲೇ ಮಾತನಾಡುವುದು ಒಳ್ಳೆಯದಲ್ಲ. ಓ ವಾರಿ ಜಗತ್ತಿನಿ, ವಾರಿಯ ಗಂಧಿನಿ ವಯ್ಯಾರೆ ಆ
ಮುದದೋಳು ಸುರೇ ವೈಯಾರೆ ಯಾರು ನೀನು ಮುದದೊಳು ಸುರೆಯೇ ಊರು ಮನೆಗಳಲ್ಲಿ ನಿನಗೆ ಯಾರು ಪೆತ್ತರೆಂಬ ಹಾಗೆ ಓರಿದಯವ ಬೇಡು ಗಂಧೀನಿ ವಯ್ಯಾರೆ ಆ ಆ ಆ ಆ ಚಂಡಮುಂಡರು ಬಂದು ಹೇಳಿದ ಮಾತು. ಕದಂಬವನದಲ್ಲಿ ಓರ್ವಳು ಸುಂದರ ತರುಣಿ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳಂತೆ. ಆಕೆಯನ್ನು ಒರೆಸಬೇಕೆಂದು ಮನ ಮಾಡಿದ್ದೇನೆ. ಆಕೆಯನ್ನು ಇಲ್ಲಿಗೆ ಕರೆತರುವ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ಅಲ್ಲಿ ಸುಗ್ರೀವ ಬರಲಿ. ಶುಭಾಸುರನ ಪಾದಗಳಿಗೆ ವಂದಿಸುತ್ತ ಅವಸರದ ಕರೆ. ನನ್ನಿಂದ ಏನಾಗಬೇಕು ಪ್ರಭು? ಸುಗ್ರೀವ ಪ್ರಭು, ನಮ್ಮ ಆಳ್ವಿಕೆಗೆ ಒಳಪಟ್ಟ ಕದಂಬವನದಲ್ಲಿ ಓರ್ವಳು ಸುಂದರ ತರುಣಿ ವಿಯಾಲೆಯಲ್ಲಿ ಕುಳಿತಿದ್ದಾಳಂತೆ. ಆಕೆಯನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಇಲ್ಲಿಗೆ ಕರೆತರಬೇಕಾಗಿದೆ.
ಹಾ ಖಗ ಮೃಗಗಳು, ಹಾ ಹುಲಿ ಜಿಂಕೆ, ಹಾ ಹಾವು ಮುಂಗುಸಿ ಮುಂತಾದ ಪರಸ್ಪರ ಜಾತಿ ವೈರ ಬಿಟ್ಟು ಸ್ನೇಹದಲ್ಲಿದೆ. ಹಾ ಈ ಬದಲಾವಣೆಗೆ ಕಾರಣವನ್ನು ಊಹಿಸುತ್ತಾ ಹಾ ಮುಂದೆ ಬಂದರೆ ಹಾ ಹಾ ಹಾ. ಅದೇನು ಹಾ. ಬಂಗಾರದ ಉಯ್ಯಾಲೆಯಲ್ಲಿ ಹಾ. ದಿವ್ಯ ಸ್ವರೂಪಿಣಿಯನ್ನು ಕಾಣುತ್ತಿದ್ದೇನೆ. ಹಾ ಹಾ ಏನು ಮಾಡೋಣ? ಹಾ ಶುಂಭನ ಆಜ್ಞಾಧಾರಕನಾಗಿ ಬಂದಿದ್ದೇನೆ. ಹಾ. ಈಕೆಯನ್ನು ಮಾತನಾಡಿಸುತ್ತೇನೆ. ಹಾ. ಓ ಜಗಜ್ಜನನಿ ಸುಗ್ರೀವ. ಹಾ ನಮ್ಮ ಒಡೆಯನಾದ ನಾನು ಬೀಸಿದ ಮೋಹದ ಬಲೆಗೆ ಶುಂಭದಾನವ ಸಿಲುಕಿದ್ದಾನೆ ಖಂಡಿತ. ಹಾ. ಈ ಸುಗ್ರೀವ ನನ್ನಲ್ಲಿ ಮಾತನಾಡುತ್ತಿರುವಂತೆ ನಾನು ಕಿರುನಗಿಸುತ್ತಿದ್ದಾಗ ಹಾ. ಆತನು ಗರೆದುರುಳಿದ್ದಾನೆ. ಹಾ. ಅದಕ್ಕಾಗಿ ಹಾ. ಕರುಣಾರಸಬೇಡಿ, ಹಾ. ಈತನನ್ನು ಎಚ್ಚರಿಸುತ್ತೇನೆ. ಸುಗ್ರೀವ, ಓ ಜಗಜ್ಜನನಿ ಸುಗ್ರೀವ, ಸುರನರ ಉರಗರನ್ನು ಸೋಲಿಸಿ ಪರಾಕ್ರಮಿಯಾದ ಶುಂಭಾಸುರನ ಮಂತ್ರಿ ನಾನು. ನಿನ್ನ ಸೌಂದರ್ಯಕ್ಕೆ ಆತ ಸೋತಿದ್ದಾನೆ. ಈ ಕದಂಬವನ ತೊರೆದು ಆತನನ್ನು ಒರೆಸುವುದಕ್ಕಾಗಿ ಬಾ ತಾಯೇ ಬಾ. ಸುಗ್ರೀವ, ತಾಯೇ ನೀನು ಶುಂಭನ ಸಂಧಾನಕಾರನಾಗಿ ಬಂದುದರಿಂದ ನಾನು ಹೇಳುವ ವಿಚಾರವನ್ನು ಶುಂಭನಿಗೆ ಹೋಗಿ ತಿಳಿಸು. ಆಗದೆ ಆಗಲಿ ತಾಯಿ. ನಿನ್ನೊಡೆಯನಿಗೆ ನನ್ನನ್ನು ವರಿಸುವ ಮನಸ್ಸಿದ್ದರೆ ಆತ ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗಿ ನನ್ನನ್ನು ಸೋಲಿಸಿದ ಮೇಲೆ ವಿವಾಹವಾಗಲಿ. ಈ ವಿಚಾರವನ್ನು ಶುಂಭನಿಗೆ ಹೋಗಿ ತಿಳಿಸು. ಆಗಲಿ ತಾಯಿ. ಧಿಕ್ಕರಿಸಿ ನೀತಿಗಳ ಸಮರಕ್ಕೆ ಧಿಕ್ಕರಿಸಿ ನೀತಿಗಳ ಸಮರಕ್ಕೆ ಕರೆದಳೆ ಬಣ ಕಮಲ ಹಾಕಿಯ ವರಿಸದಿರೆ ಇನ್ಯಾತಕ್ಕೆ ಬಾಳ್ವೆ. ಏನಂತೆ? ಸಂಧಾನಕ್ಕೆ ಹೋದ ಸುಗ್ರೀವನ ಸಂಧಾನ ಮಾಡಿದಳೆ. ಆಕೆಯನ್ನು ಬಿಡಲಾರೆ. ಆಕೆಗೆ ತಕ್ಕ ಬದ್ಧರೆ ಆಗಬೇಕು. ಅದಕ್ಕಾಗಿ ಅಲ್ಲಿ ಧೂಮ್ರಾಕ್ಷ ಬರಲಿ. ಕ್ಷಣ ಮಾತಾಡ್ದೆ ನಿನ್ನ ಜಯದುದ ನೆರವೇರಿಸುತ್ತವೇನು? ಧೂಮ್ರಾಕ್ಷನಿಗೆ ಅಡ್ಡ ಆಯ್ತಲ್ಲ, ಅವಸರದಿಂದ ಬಂದಿದ್ದೇನೆ. ನಿಮ್ಮ ಮುಖದ ಕ್ರಾಂತಿ ಮುಂದಿನಂತಿಲ್ಲ. ನನ್ನಿಂದ ಏನಾಗಬೇಕು ಹೇಳಿ. ಧೂಮ್ರಾಕ್ಷ ಒಡೆಯ ಕದಂಬವನದಲ್ಲಿ ಓರ್ವಳು ಸುಂದರ ತರುಣಿ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳಂತೆ. ಆಕೆಯನ್ನು ಇಲ್ಲಿಗೆ ಕರೆತರಬೇಕಾಗಿದೆ. ಏನು ನಿನ್ನ ಅಭಿಪ್ರಾಯ? ದುರವ
ಸುರವನು ಒಯ್ದಿದ್ದಳೆ ತ್ರೈಲೋಕ್ಯವಾಗಿದ್ದಿರುವ ನಿನ್ನೊಳಬಲೆ ಅರುಣಿದ ಭಯವನ್ನು ಒದಗುತ್ತಾರಲ್ಲಿ ಉದಾಹರಣೆ ಎಳೆದರುವೆ ಧೂಮ್ರಾಕ್ಷ ಶೈಲೋಕ ವಿಜಯದ ನಿನ್ನಲ್ಲಿ ಯುದ್ಧಕ್ಕೆ ಮನ ಮಾಡಿದರೆ ಹೌದು ಆಕೆ ಮುಡಿಗೆ ಕೈ ಹಾಕಿ ದೊರೆದರನ್ನು ಹಿಡಿದು ತರುತ್ತೇನೆ. ಚಿಂತೆ ಬಿಡಿ ಧೂಮ್ರಾಕ್ಷ, ಜಯಶಾಲಿಯಾಗಿ ಬಾ. ಆಗಲಿ. ತರುಣಿ ಮಣಿ ನೀನೇನೆ ತರುಣಿ ಮಣಿ ಮೀನೇನೆ ಧಿಕ್ಕರಿಸುತ್ತ ಶುಂಭನ ಜಾಣೆ ಸುರವನು ಬಯಸಿರ್ಪವಳು ಬಂದರೆ ಉಳ್ಳಿತು ಶೀಘ್ರದೊಳು ನಮ್ಮನೆ ಶುಂಭನ ಅಹಂಕಾರವನ್ನು ಧಿಕ್ಕರಿಸಿದವನು ನೀನೇ. ಹಾಗಿದ್ದರೆ ಎಷ್ಟು ಅಹಂಕಾರ ನಿನಗೆ? ನಾನು ಹೇಳುತ್ತಿದ್ದೇನೆ, ಶುಂಭನ ಸತಿಯಾಗುವಂತೆ ಮನ ಮಾಡಿದರೆ ಒಳಿತು. ಏನು ಮಾಡುತ್ತೇನೆ ಗೊತ್ತಾ? ಕೆರೆಯುವುದನಲ್ಲದಿರೇ ಕೆರೆಯುವುದನಲ್ಲದಿರೇ ಅರೆಗೊಡೆಯಗಳಿಗೆ ಕೇಳುವುದು ತರುಣಿ ಮಣಿ ನಿನ್ನನು ಈಗಲೇ ನುಡಿದು ಎಂದು ನೀನು ನಾರಿ ಎಂಬುದಕ್ಕಾಗಿ ಇಷ್ಟರವರೆಗೆ ಸುಮ್ಮನೆ ಇದ್ದೆ. ಇನ್ನು ನನಗೆ ನಾರಿ ಆದರೇನು ಮಾರಿ ಆದರೇನು ನನ್ನ ಕೈಯ ಕಣ ನಿನಗೆ ಅಗತ್ಯವಿಲ್ಲ. ನಿನ್ನನ್ನು ಎಡಿಬಡಿ ಕಟ್ಟಿ ಎಳೆದೇನು. ಯಾರು ಬಂದು ತಡೆಯುತ್ತಾರೋ ನೋಡುತ್ತೇನೆ. ಕೆಲವಿದೆನಲ್ಲ ನಿನಗೆ ಕೆಲವಿದೆನಲ್ಲ ನಿನಗೆ ಶುಂಭಾಕಿನ ವರಿಸಿಕೊಂಬ ಎಂಬಾಗೆ ಧಿಕ್ಕರಿದ ನಮ್ಮನು ನಿಂದು ಎಲ್ಲ ಎಣ್ಣೆ ನಮ್ಮಣ್ಣ ಶುಂಭಾಕಿಯನ ಪರಾಕ್ರಮವನ್ನು ತಿಳಿಯದೆ ಹವ್ಯಾನವನ್ನು ತಿರಸ್ಕರಿಸಿದೆಯಂತೆ. ಹೌದಾ? ನನಗಿಂತ ಮುಂದಿಟ್ಟರೆ ಎದುರು ಸೆಳೆಬಡಿಕೆಯನ್ನು ಜಾಗ್ರತೆ. ದಣಿದ ಕಾರಣದಿಂದ ತನ್ನು
ಕಾಡಿ ರೂಪವನ ಅಂತಳು. ದುಷ್ಟರಾದ ಚಂಡಮುಂಡರು ಅದೆಷ್ಟು ಹೋರಾಡಿದರು ಇವರನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಚಾರಿಗಳಾದ ಇವರನ್ನು ಕೊಲ್ಲುವುದಕ್ಕಾಗಿ ಕಾಳಿ ರೂಪವನ್ನು ತಾಳುತ್ತೇನೆ. ಎರಡು ಬಾವುಗಳಂತಿದ್ದವರನ್ನು ಕೊಂದರಂತಾದರೆ ಬಿಡಲಾರೆ ಬಿಡಲಾರೆ. ಸಮಸ್ತ ದಂತ ಸೇನೆಯನ್ನು ಕೂಡಿಕೊಂಡು ನಾನೇ ಹೊರಟಿದ್ದೇನೆ. ಮಾತದಿ ನಿನ್ನ ಜಯ ದುದ ನೆರವೇರಿಸುವ ಬಯನು. ಕೆಂಪಾದ ಕಣ್ಣುಗಳು, ಕತ್ತಿಕ್ಕಿದ್ದ ಕಬ್ಬುಗಳು ನಾವು ಪರಾಕ್ರಮಷ್ಟೆಯನ್ನು ವ್ಯಕ್ತಪಡಿಸುತ್ತದೆ. ಸೇನಾ ಸಮೇತನಾಗಿ ಕೈಯನ್ನು ಹಿಡಿದು ಏನನ್ನು ಸಾಧಿಸಲು ಹೊರಟಿದ್ದೀಯೋ ಹೇಳಬಹುದೇ? ರಕ್ತ ಬೀಜ ಚಂಡಮುಂಡರು ಕದಂಬವನದೆಡೆಗೆ ಬೇಟೆಯಾಡಲು ಹೋದಾಗ ಹೊಸ ವಾರ್ತೆಯೊಂದನ್ನು ಕೇಳಿದೆ. ಜಗತ್ತಿನಲ್ಲಿ ಅತಿ ರೂಪಸಿಯಾದ ತರುಣಿಯವರು ಉಳಲು ಬಂಗಾರದ ಇಯಾಲೆಯಲ್ಲಿ ಕುಳಿತಿದ್ದಾರಂತೆ. ಆಕೆಯನ್ನು ಕರೆತರುವುದಕ್ಕಾಗಿ ಹೋದ ಸುಗ್ರೀವನು ಸಂಧಾನ ಮಾಡಿದಳಂತೆ. ಧೂಮ್ರಾಕ್ಷನನ್ನು ಕಳುಹಿಸಿದರೆ ಆತನ ಕಣ್ಣಿನಿಂದ ಭಸ್ಮ ಮಾಡಿದಳಂತೆ. ಚಂಡಮುಂಡರನ್ನು ಕಳಿಸಿದರೆ ಆಕೆ ಕರಾಳ ರೂಪವನ್ನು ಕೊಂದು ಹಾಕಿದಂತೆ. ಇದೀಗ ನಾನೇ ಹೊರಟಿದ್ದೇನೆ. ಪ್ರಭು, ನಿನ್ನ ವಿಚಾರ ಸಾಧುವಾದರೂ ನೀನು ಆರಿಸಿಕೊಂಡ ವ್ಯಕ್ತಿ ಸರಿಯಲ್ಲ. ಆಕೆ ತರುಣಿ ಅಲ್ಲವೇ ಅಲ್ಲ? ತರುಣಿ ಅವಳಲ್ಲ ಆದಿಮಾಯೇ. ಅವಳಲ್ಲ ಆದಿಮಾಯೇ. ದೈತ್ಯ ವರರನ್ನು ಸಂಹರಿಸೂತ ಸುರರನ್ನು
ಕಾಯೇ ತರುಣಿಯವಳ ತರುಣಿಯವಳಲ್ಲಾದಿ ಮಾಯೆ ದೈತ್ಯವರರನ್ನು ಸಂಹರಿಸುತ್ತಲಿ ಸುರರನ್ನು ಕಾಯೇ ನೆರೆ ಗೋಚರಿಸುವಳು ದೊರೆಯೇ ನೀ ಅರಿತು ಕಾರ್ಯವ ಕೈಯಲು ಧನುಜರಿಗುಳಿವೋ ತರುಣಿ ಅವಳಲ್ಲ ಆದಿಮಾಯೇ ಪ್ರಭು, ರಕ್ತಬೀಜ ಆಕೆ ಖಂಡಿತವಾಗಿಯೂ ತರುಣಿ ಅಲ್ಲವೇ ಅಲ್ಲ. ನಮ್ಮಲ್ಲಿ ಸಖ್ಯ ಇದೆ ಎಂದಿದ್ದರೆ ಅದು ಗಾಳಿಗೊಬ್ಬರವಾದಿತ್ತು. ಅಲ್ಲವಾದರೆ ಅವಳನ್ನು ತರುವುದಕ್ಕೆ ಹೋದ ಧೂಮ್ರಾಕ್ ಸ್ವಲ್ಪನೆ ಹುಲ್ಲುಗಡ್ಡೆಯಂತೆ ಭಸ್ಮಾದನೆ. ಅದಲ್ಲದೆ ಬ್ರಹ್ಮಚಾರಿಗಳಾದ ವೀರ ಚಂಡಮುಂಡರ ಎದೆಯನ್ನು ಕಟ್ಟಿ ಚಂಡಾಡಿದರೆ ಅವಕ್ಕೆ ಸಾಮಾನ್ಯರೇ ಯುದ್ಧದ ವಿಚಾರ ಬಿಟ್ಟ ಬಿಡು. ರಕ್ತಬೀಜ ಸಾಕು ಮಾಡು. ಬಿಡು ಬಿಡು ನಿನ್ನಯ ಇಂಥ ನುಡಿಗಳ ರಕ್ತಬೀಜ ಸಾಕು ಮಾಡು. ದಿಟ್ಟ ಹೆಜ್ಜೆಯನ್ನು ಹಿಂದೆ ಸರಿಯುವುದು ಈ ಶುಂಭನಲ್ಲಿ. ಒಂದು ವೇಳೆ ಆಕೆ ಸಿಗದಿದ್ದರೆ ಹೆಂಗಸರಂತ ಮುಸುಕು ಧರಿಸಿ ಒಳಗೆ ನಡೆ. ಪ್ರಭು, ಈಗ ನಿಶ್ಚಯ ನಿನ್ನಯ ಮನದಲ್ಲಿ ಒಣದಡಿಗೆ ಹೋಗುವ ಮೊದಲು ಕೈಗೊಳ್ಳಬೇಕಾದ ಕೆಲ ಪೂರ್ವ ತಯಾರಿದೆ. ನಾನೊಬ್ಬನೇ ನಡೆಯುವುದು ಸರಿಯಲ್ಲ. ಎಲ್ಲರ ದರ್ಶನ ಭಾಗ್ಯವನ್ನು ಪಡೆಯಬೇಕು. ಯುದ್ಧದ ಸಂದರ್ಭವಾಗಿದ್ದರೆ ಕೋಟಿ ಕೋಟಿ ಶಸ್ತ್ರಾಸ್ತ್ರಗಳ ಜೊತೆಗೆ ಕೋಟಿ ಕೋಟಿ ದೈತ್ಯರನ್ನು ಕರೆಯುತ್ತೇನೆ. ಇನ್ನು ನನ್ನ ಪ್ರಯಾಣ ಒಣದಡಿಗೆ ಕೋಟಿ ಕೋಟಿ ಸೂರ್ಯರೇ ಭೂಮಿಗೆ ಇಳಿದರೆ ಯಾವ ರೀತಿ ಪ್ರಕಾಶ ಇಲ್ಲಿದು ಆ ರೀತಿ ಪ್ರಕಾಶ ಇಲ್ಲಿ. ಇದು ಇದೆ ದೇಕ್ಕಾಗಿ ಏನದು ಕಾಣುತ್ತಿದ್ದಾನೆ. ನೋಡಿದನು ಕಲಿರತ್ತ ಬೀಜನು ನೋಡಿದನು ಕಲಿರಕ್ತ ಬೀಜನು ಗಾಢಗರುವದಿ ಕುಳಿತ ಶಿವೆಯನೋ ಗಾಢಗರುವದಿ ಕುಳಿತ ಶಿವೆಯನು ನೋಡಿದ ಮಾಡಲೇ ನಿನ್ನು ಇವಳನು ತಿಳಿಯದಿನಿತಾಯ್ತು ಇವಳನು ತಿಳಿಯದೆ ಇನಿತಾಯ್ತು ಇನಿತಾಯ್ತು ಮಾಡಲೇ ನಿನ್ನ ಕಟ ಮಾಡಲೇ ನಿನ್ನು ಅಕಟ 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 ಶುಂಭನ ಕೂಡೆ ಭಾಷೆಯ ಗೈದು ಬಂದಿಗೆ ಶುಂಭ
ಒಪ್ಪನ ಕೂಡೆ ಭಾಷೆಯ ಗೈದು ಬಂದಿಗೆ ಕೇಡು ಇವಳಿಂಬದ್ಧವಾದರೂ ಕೇಡು ಎಮಗೆ ಇವಳಿಂಬದ್ಧವಾದರೂ ಮಾತನಾಡಿಸುವೆ ನೋಡಿದನು ಕಲಿ ರಕ್ತ ಬೀಜನು ಗಾಢಗರುವದಿ ಕುಳಿತ ಶಿವೆಯನು ನೋಡಿದ 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 ಆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಅಸಾಮಾನ್ಯ ಸ್ತ್ರೀ ತನಗಂಧ ಕಾಂತಿ ಈಕೆಯ ಹೆಸರು ತಿಳಿಯದು ಮಾತನಾಡಿಸಬೇಕು. ಓ ಚಂದ್ರವದನೆ, ಓ ಚಂದ್ರವದನೆ, ರಕ್ತಬೀಜಾಲ್ಯ ಸುಗ್ರೀವನ ಸಂಧಾನವನ್ನು ಮುರಿದೆ ಅಂತೆ, ಹೌದೇ? ಹೌದು. ನನ್ನನ್ನು ವಿಚಾರಿಸ ಬಂದ ನೀನು ಯಾರು? ರಕ್ತಬೀಜ. ಎಲ್ಲಿಂದ ಬಂದೆ? ಶಂಭನಾಜ್ಯದಿಂದ ಬಂದೆ. ಹೆಸರು? ರಕ್ತಬೀಜಾಖ್ಯ. ಉದ್ಯೋಗ? ಶಂಭನ ಮಂತ್ರಿ. ಬಂದ ಕಾರಣ? ನಮ್ಮಡೆಯ ಶುಂಭದಾನವನಿಂದ ಅನುವರಿಸಲು ಮುಂದಾದರೆ ನೀನು ಫಲವನ್ನು ದಾಟಿ ಮುಂದುವರಿದಂತೆ. ಹೌದು. ನನ್ನ ಪಡೆದಂತೆ ನನ್ನನ್ನು ಯುದ್ಧದ ಮೂಲಕ ಗೆದ್ದರೆ ಮಾತ್ರ ವರಿಸಲು ಸಾಧ್ಯ. ಯಾಕೆ ವ್ಯರ್ಥ ಮಾಡುತ್ತಿದ್ದೆ? ವ್ಯರ್ಥ ವಿಕ್ರಮವುದು ಮೆಳೆಯದು ಎನ್ನಲಿ ಜನರ ಸಮರ್ಥನು ಜಾಣೆ. ಧೂಮ್ರಾಜ್ ಚನ್ನ ಮುಂದರೆಂಬ ತರಿದ ನಿನ್ನಲ್ಲಿರಬಹುದು, ಆದರೆ ನಾನು ಅವರಂತಲ್ಲ. ರಕ್ತ ಬೀಜಕ್ಕೆ ಎಂದು ನೆನಪಿರಲಿ. ಸಮರ ಸಮರ್ಥನೆಂದು ತಿಳಿದುಕೋ. ಇಲ್ಲವಾದರೆ ಇಂದ್ರಾಣಿ ಎಂಬರು ಕುರಿತಲ್ಲಿ ದೈತ್ಯ ರಂಕೆಯಲ್ಲಿ ಮಹಾಸಮರ್ಥನಾದ ಈತನಲ್ಲಿ ಯುದ್ಧ ಮಾಡುತ್ತಿದ್ದಂತೆ ನನ್ನ ಶರೀರದಲ್ಲಿ ದಣಿವು ಆವರಿಸಿದೆ. ಅದಕ್ಕಾಗಿ ಈತನನ್ನು ಹೋರಾಡಲು ಸಪ್ತಮಾತ್ರ ಸೃಷ್ಟಿಸುತ್ತೇನೆ. ಇಂದ್ರಾಣಿ ಎಂಬಳು ಹಣಗರಿಕೆ ಕೃಷದಿಂದಲೇ ಶೋಣಿತ ದೈತ್ಯರ ಸೋಂಕರು ಕೋಟಿ ಸಂಖ್ಯೆಯಲ್ಲಿ ಇವರೊಡನೆ ಯುದ್ಧ ಮಾಡುತ್ತಿದ್ದಂತೆ ಇವಳ ಶರೀರದಿಂದ 7 ನಾರಿಯರು ಬಂದು ಯುದ್ಧ ಮಾಡುತ್ತಿದ್ದಾರೆ. ಇಂದ್ರನಿ ಎಂಬವಳು ಕೈಯಲ್ಲಿ ಹಿಡಿದ ವಜ್ರದಿಂದ ಹಣೆಗಾಡಿದಳು. ಹಣೆ ಹೊಡೆಯಿತು. ಆ ಬ್ರಹ್ಮದೇವನು ಕರುಣಿಸಿದ ಒಂದು ವರೆ ಇದೆ ಅಲ್ಲ, ನನ್ನ ಒಂದು ಬಿಂದು ರಕ್ತ ಭೂಮಿಗೆ ತಟ್ಟಿದರೆ ನನ್ನಂತ ಕೋಟಿ ಕೋಟಿ ದೈತ್ಯರು ಬರುತ್ತಾರೆ. ಕೈಯಲ್ಲಿರೋ ರಕ್ತವನ್ನು ಭೂಮಿಗೆ ಚೆಲ್ಲುತ್ತೇನೆ. ರಕ್ತೇಶ್ವರಿಯಾಗಿ ದೈವಿಯು
ಸೋಂಕಿದರೆ ಹಾ. ಶಾಸ್ತ್ರ ಸಂಖ್ಯೆಯಲ್ಲಿ ರಕ್ತ ಬೀಜಗಳು ಹುಟ್ಟುತ್ತಿದೆ. ಹಾ. ರಕ್ತೇಶ್ವರಿಯಾಗಿ ಹಾ. ನಾಲಿಗೆಯನ್ನು ಚಾಚಿ ರಕ್ತವನ್ನು ಹೇಳಿ ಗೋವಿಂದವನ್ನು ತಾಳುತ್ತೇನೆ. ಹಾ. ಸರ್ವೆಲ್ಲ ಬರ್ತೀವಿ. ಸರ್ವ ಭಂಡಾರಗ ಪಾಡೊಂದೆ ಹಾ. ನನ್ನ ಮಿತ್ತಿಗಳಿಗೆ ಪರ್ಪಿಂಚಿ ವಿಷಾದೃತ ದೋಷನವನ್ ಎತ್ತಂದ ಅವನು ಗರುಡ ಬಾಯಿಗೆ ಪಾರ್ದು ನಿಕ್ಲ ಅಮೃತ ಕಲಿಗನು ಅದು ಗಾಯಸಾದ ಕೊರ್ಪೆ ಹಾ. ಕೀರ್ತಿ ಬರು. ಭಾಗವತರೇ ಓ. ಬಾರಿ ಪಂಚೆ ಬಂದರೆ ಬಾರಿ ಪಂಚೆ ಬಂದರೆ ಹಾ. ಅವೀರ್ ಬಂದಿನತ್ತೆ ಹಾ. ಇನ್ನು ನಾಲಾಯ್ದ ಪಡೆ ಧ್ಯಾನ ಕುಲ್ಲಿದಿತ್ತೆ ಹಾ. ನನ್ನ ಮಿತ್ತಿಗಳೇ ಇರ್ಪೋಯ್ ನಲ್ಪ ಬತ್ತಿನಲ್ಪ ಹಾ. ಕೀರ್ತಿ ಬಾಗಿ ನೋಡಿ ಗಾಯಸಾದ ಕೊರ್ಪೆ ಹಾ. ಕೀರ್ತಿ. ಚೆನ್ನದಾದೆ ಇದು ಬಾರಿ ಬಂತ್ಯಾರೆ ಈ ರಟ್ಟು ಕೈಟ್ ಬತ್ತದು ರಟ್ಟು ಕೋಲ್ ಬತ್ತದು ತಾರೆ ಆಡಾಡ ಬಂತಿರತ್ತೆ ಮಲ್ಲಿಜ್ಜಿ ನನ್ನ ಮಿತ್ತಗಳು ಇರ್ಪೋಯ್ ನಲ್ಪ ಬತ್ತಿನಲ್ಪ ಕಾರ್ಯಕ್ರಮ ಯಶಸ್ವಿಯಾದ ಲೋಕ ಯಕ್ಷ ಗುರು ಆದ ಮೇಲೆ ಮೊದಲದಾರೆ ಈ ಗುಳ್ಳಿಡು ಬತ್ತಿರತ್ತೆ ಮಲ್ಲಿಜ್ಜಿ ನನ್ನ ಮಿತ್ತಗಳು ಇರ್ಪೋಯ್ ನಲ್ಪ ಬತ್ತಿನಲ್ಪ ಇದು ಕೀರ್ತಿ ಬಾಗ ಗಾಯಸಾದ ಕೊರ್ಪೆ ಭಯ ಮನ್ಪದೆ ಆಡು ಅಪಗಾಂಡ ಹಾ. ಆಸಾದ ಬಂಡವರಡು ಹಾ. ಹಾ. ಆಸಾದ ಬಂಡದಪ್ಪ ಆಸಾದ ಬಂಡದಪ್ಪ ಆಸಾದ ಬಂಡದಪ್ಪ ಆಡು ನನ್ನ ಎಲ್ಲಿಯ ಕಡಪುರದಾಯೆ ಜೋಗಪುರದ ಮಾಯನ ಶರಣ್ವೆ ಹಾ. ಜೋಗಪುರದ ಮಾಯನ ಶರಣ್ವೆ ಜೋಗಪುರದ ಮಾಯನ ಶರಣ್ವೆ ಬಡಿಯ ಮಾನಿನಿ ಅಣ್ಣ ಸುಮ್ಮನ. ಬಡಿಯ ಮಾನಿನಿ ಅಣ್ಣ ಸುಮ್ಮನ ಮರಿದಾದ ಕೆಲವು ಎಂತ ಅನಿಗುವೆ ಬಂದು ಜೈತಲ್ಲವನೇ. ಎಲ್ಲ ಎಣ್ಣೆ ಮಾನಿನಿ ಆದ ನೀನು ನನ್ನ ಅಣ್ಣ ಸುಮ್ಮನನ್ನು ವಧಿಸಿ ಎಂದರೆ ದುರವನ್ನು ಬಯಸಿದ್ದೀಯ. ಹೌದು. ಇಲ್ಲ ಸುಮ್ಮನೊಂದಿಗೆ ಯುದ್ಧಾಡು. ಶಾಬಾಸು ಮೆಚ್ಚಿದೆ.